ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪವಿಲಾಗ್ಸ್. ನಾನಿವತ್ತು ಒಣಮೀನನ್ನ ಬಜ್ಜಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಇದು ಗಂಜಿ ಊಟಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್. ಗಂಜಿ ಊಟ ಎಲ್ಲ ಇದ್ದರೆ ಈ ಒಣಮೀನನ್ನ ಬಜ್ಜಿ ಮಾಡಿಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಮಾಡೋದಕ್ಕೂ ಕೂಡ ತುಂಬಾ ಈಸಿ, ಒಂದೆರಡು ನಿಮಿಷದಲ್ಲಿ ಮಾಡ್ಬೋದು. ಈ ರುಚಿಯಾದ ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಮಾಡ್ತಾ ಇದ್ದೇನೆ, ಹಾಗಾಗಿ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಮತ್ತು ಅರಶಿನವನ್ನು ತಗೊಂಡಿದ್ದೀನಿ. ಆಮೇಲೆ ಫ್ರೈ ಮಾಡಿರುವ 2 ಒಣಮೆಣಸು, ಅರ್ಧ ಸ್ಪೂನಷ್ಟು ಕಲ್ಲುಪ್ಪು, ಅನಂತರ ಒಂದು ಸಣ್ಣ ತುಂಡು ಹುಣಸೆ ಹುಳಿನ ತಗೊಂಡಿದ್ದೀನಿ. ಇವೆಲ್ಲವನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕದೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಎಲ್ಲವನ್ನು ಹಾಕ್ತಾ ಇದ್ದೇನೆ. ಡ್ರೈ ಆಗಿ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ ಗ್ರೈಂಡ್ ಆಗಿದೆ. ಇಷ್ಟು ಸಣ್ಣ ಆದರೆ ಸಾಕು. ಇವನ್ನು ಬೇರೆ ಒಂದು ಪ್ಲೇಟಿಗೆ ತಕ್ಕೊಳ್ಳಿ. ಆನಂತರ 2 ಮೀನನ್ನು ತಗೊಂಡಿದ್ದೀನಿ. ಇದು ಬಂಗುಡೆ ಮೀನು, ಒಣ ಮೀನು. ಇದನ್ನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ನಂತರ ಅದು ತಣ್ಣಗಾದ ನಂತರ ಮುಳ್ಳಿನ ಪಾರ್ಟನ್ನು ಬಿಟ್ಟು ಆನಂತರ ಮಾಂಸವನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡ್ಕೋಬೇಕು. ನೋಡಿ ಈ ಥರ. ಆನಂತರ ಅದನ್ನು ನಾವು ಬಜ್ಜಿ ಮಾಡಿಟ್ಟಿರೋದಕ್ಕೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ಇಷ್ಟೇ ಸಿಂಪಲ್. ಇದನ್ನು ಮಿಕ್ಸ್ ಮಾಡಿ ಗಂಜಿ ಜೊತೆ ಊಟ ಮಾಡ್ತಾ ಇದ್ದರೆ ತಟ್ಟೆ ಪೂರ್ತಿಯಾಗಿ ಊಟನ ಖಾಲಿ ಮಾಡಿಬಿಡ್ಬೋದು. ಅಷ್ಟೊಂದು ರುಚಿಕರವಾಗಿರುತ್ತೆ. ಈ ಮೀನಿನ ಬದಲಿಗೆ ಡ್ರೈ ಎಟ್ಟಿ ಕೂಡ ಹಾಕ್ಕೊಂಡು ಇದೇ ಥರ ಮಾಡ್ಕೋಬಹುದು. ನಾನಿಲ್ಲಿ ಶುಂಠಿ, ಕಾಯಿಮೆಣಸು ಮತ್ತು ಉಪ್ಪನ್ನು ಹಾಕಿರುವ ಮೊಸರು ಜೊತೆ ಈ ಬಜ್ಜಿನ ಟೇಸ್ಟ್ ಮಾಡ್ತಾ ಇದ್ದೇನೆ. ತುಂಬಾ ಸೊಗಸಾಗಿರುತ್ತೆ. ಈ ಒಣಮೀನಿನ ಬಜ್ಜಿ ರೆಸಿಪಿ ತುಂಬಾ ಈಸಿ, ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಹೊಸಬರಿಗೆ ಗೊತ್ತಿರಲ್ಲ, ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.